ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಜಿಲ್ಲೆಯಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಕೇಂದ್ರ ಸಚಿವರ ಬೆಂಗಾವಲು ವಾಹನ ಹರಿಸಿ 3 ಜನ ರೈತರ ಹತ್ಯೆ ಮಾಡಿರುವುದನ್ನು ಖಂಡಿಸಿ ನಗರದ ಕ್ಲಾಕ್ ಟವರ್ ಮುಂಭಾಗದಲ್ಲಿ ರೈತ, ದಲಿತ, ಕಾರ್ಮಿಕ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ರವಿಕಿರಣ ಪುಣಚ ಅವರು ಮಾತನಾಡಿ, ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಜಿಲ್ಲೆಯಲ್ಲಿ ಪ್ರತಿಭಟನಾ ನಿರತ ರೈತರ ಮೇಲೆ ಕೇಂದ್ರ ಸಚಿವರ ಬೆಂಗಾವಲು ವಾಹನ ಹರಿಸಿ 3 ಜನ ರೈತರ ಹತ್ಯೆ ಮಾಡಲಾಗಿದೆ. ಅಲ್ಲದೆ ಪ್ರತಿಭಟನೆ ಮಾಡುವ ರೈತರನ್ನ ಹತ್ಯೆ ಮಾಡಿ ಎಂದು ಹರಿಯಾಣದ ಮುಖ್ಯಮಂತ್ರಿ ಹೇಳುತ್ತಾರೆ. ಇವರನ್ನೆಲ್ಲ ಅವರ ಸ್ಥಾನದಿಂದ ವಜಾಗೊಳಿಸಬೇಕು. ಕೇಂದ್ರ ಸರ್ಕಾರ ದೇಶವನ್ನ ಮಾರಲು ಹೊರಟಿದೆ. ಆದಷ್ಟು ಬೇಗ ನಾವು ಒಂದಾಗಿ ನಮ್ಮ ದೇಶವನ್ನ ರಕ್ಷಿಸಬೇಕು ಎಂದು ಹೇಳಿದರು. ಇದನ್ನ ನಮ್ಮ ಮೇಲೆ ಇವತ್ತು ಕೊಟ್ಟು ಹೇಳ್ತಕ್ಕಂಥ ಕೆಲಸವನ್ನ ಅವರ ಪಟಲ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕಂಡಂತ ಬಿಜೆಪಿ ಇಲ್ಲ, ಇದು ನಾವು ಕಂಡಂತ RSS ಅಲ್ಲ. ಇದಕ್ಕೆ ಸಿದ್ಧಾಂತವೂ ಇಲ್ಲ, ಮಾನವೂ ಇಲ್ಲ, ಮರ್ಯಾದೆಯೂ ಇಲ್ಲ. ಬರೀ ಈ ದೇಶದ ಖಜಾನೆಯನ್ನ ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇದೆ ನಮ್ಮ ಮುಂದೆ. ಆ ಸರ್ಕಾರವನ್ನು ಕಿತ್ತೊಗಿರ್ತಕ್ಕಂಥ ನಿರ್ಣಯವನ್ನು ಇವತ್ತು ತಗೊಳ್ಬೇಕು ಸ್ನೇಹಿತರು. ನಾವೆಲ್ಲರೂ ಏನು ಇವತ್ತು ಹರಿಯಾಣದ ಮುಖ್ಯಮಂತ್ರಿ ರೈತ ಚಳವಳಿಗಾರರ ಮೇಲೆ ದೌರ್ಜನ್ಯ ಮಾಡಿ ಅಂತ ಹೇಳ್ತಾನೆ, ಅವನನ್ನು ಕೂಡ ಪದಚ್ಯುತಿ ಮಾಡಬೇಕು. ಇದು ಇವತ್ತಿನ ನಿರ್ಣಯ ಆಗಬೇಕು ಅಂತ ನನ್ನ ಭಾವನೆ. ನಿರ್ಣಯವನ್ನು ಕೊನೆಗೆ ನಮ್ಮ ಸ್ನೇಹಿತರು ಮಂಡಿಸ್ತಾರೆ. ಅದರ ಜೊತೆಗೆ ಇವತ್ತೇನು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಒಬ್ಬರು ಕ್ರಿಮಿನಲ್ ಇದ್ದಾರೆ, ಎರಡನೇ ಕ್ರಿಮಿನಲ್. ಯಾಕಂದ್ರೆ ಎಲ್ಲರೂ ಮಾಧ್ಯಮದವರು ಅವರೆಲ್ಲ ಬಿಂಬಿಸಿದ್ರು ಚಾಣಕ್ಯ ಚಾಣಕ್ಯ ಅಂತ. ಚಾಣಕ್ಯ ಅಂದ್ರೆ ಏನು? ಚಾಣಕ್ಯದ ಕುಟಿಲ ನೀತಿ ಅಂದ್ರೆ ಏನು? ಆ ಚಾಣಕ್ಯದ ಕುಟಿಲ ನೀತಿಯಿಂದ ದೇಶದ ಜನತೆಗೆ ಅಥವಾ ರಾಜ್ಯದ ಏನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜನಗಳಿಗೆ ಒಳ್ಳೇದಾಗ್ಲಿಕ್ಕೆ ಅವನು ಕುಟಿಲತೆ ಮಾಡಬೇಕು. ಅದು ಚಾಣಕ್ಯ. ಅದು ಚಾಣಕ್ಯ ಅಂತ ಹೇಳ್ತೀರಾ ನೀವು? ಈ ದೇಶದ ಜನರ ಜೀವನದ ಮೇಲೆ, ಅವರ ಜೀವನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಚಾಣಕ್ಯ ಅಂತ ಹೇಳ್ತೀರಾ? ಬಳಿಕ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಬಜಾಲ್ ಅವರು ಮಾತನಾಡಿ, ಉತ್ತರ ಪ್ರದೇಶದಲ್ಲಿ ರೈತರನ್ನ ಹತ್ಯೆ ಮಾಡಿದಂತಹ ಅಮಾನವೀಯ ಕೃತ್ಯ ನಡೆದಿದೆ. ಕಳೆದ 10 ತಿಂಗಳಿಂದ ರೈತರ ಹೋರಾಟ ನಡೆಯುತ್ತಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಲೆಕ್ಕಿಸದೆ ಅಂಬಾನಿ, ಅದಾನಿಗಳ ಜೇಬು ತುಂಬಿಸುತ್ತಿದೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ರೈತನ ಕೊನೆಯ ಉಸಿರು ಇರುವವರೆಗೆ ಈ ಹೋರಾಟ ನಡೆಯುತ್ತಿದೆ ಎಂದು ಹೇಳಿದರು. ಈ ದೇಶದಲ್ಲಿ ಹೋರಾಟ ನಿರತರಾಗಿರ್ತಕ್ಕಂತಹ ರೈತರನ್ನ ಹತ್ಯೆ ಮಾಡತಕ್ಕಂತಹ ಒಂದು ಘಟನೆ ಆಗಿದೆ. ಪ್ರಥಮತವಾಗಿ ಈ ಜಿಲ್ಲೆಯ ಕಾರ್ಮಿಕ ವರ್ಗ ಅದನ್ನು ತೀವ್ರವಾಗಿ ಖಂಡನೆ ಮಾಡುತ್ತೆ ಅಂತ ನಾನು ಪ್ರಥಮತವಾಗಿ ಹೇಳ್ತಾ ಇದ್ದೇನೆ. ಒಂದು ರೈತರ ಹೋರಾಟದಲ್ಲಿ ಕೇಂದ್ರ ಸಚಿವರು ಅವರಿಗೆ ತಮ್ಮ ಅಹವಾಲನ್ನ ಹೇಳ್ಬೇಕಂತೇಳಿ ಆ ಸಂದರ್ಭದಲ್ಲಿ ಅವರ ಹತ್ರ ಹೋಗ್ಬೇಕಾದ್ರೆ ಅವರ ಸಂಬಂಧಪಟ್ಟಂತಹ ಗಾಡಿ ಆ ರೈತರ ಮೇಲೆ ಹರಿದಾಡಿ ಇವತ್ತು 8 ಜನ ಸತ್ತಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ನಾವು ನೋಡ್ಬೇಕು ಹೋರಾಟದ ಗಂಭೀರತೆಯನ್ನ ಈಗಾಗಲೇ ಮಾತನಾಡಿರ್ತಕ್ಕಂತಹ ರವಿಕಿರಣ್ ಪುಣಚರ್ ಅವರು ಹೇಳಿದ್ದಾರೆ. ಕಳೆದ 10 ತಿಂಗಳಿನಿಂದ ನಮ್ಮ ರೈತ ಮುಖಂಡರು ದೇಶದ ಮೂಲೆಗಳಲ್ಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಅರ್ಥ ಆಗಲ್ಲ? ಯಾಕೆ ಅರ್ಥ ಆಗಲ್ಲ? ಖಂಡಿತವಾಗಿ ಇವರಿಗೆಲ್ಲ ಅರ್ಥ ಆಗುತ್ತೆ. ಇವರು ಇರುವಂತದ್ದು ರೈತರ ಪರವಾಗಿ ಅಲ್ಲ, ರೈತ ವಿರೋಧಿಯಾಗಿ ಇವತ್ತು ಅಂಬಾನಿಗಳ, ಅದಾನಿಗಳ ಜೇಬನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನೋಡಿ ರೈತ ವಿರೋಧಿ ಕಾಯ್ದೆಗಳನ್ನು ನಾವು ಸುತರಾಂ ವಾಪಸ್ ಪಡೆಯೋದಿಲ್ಲ ಅಂತೇಳಿ ಇವರು ನರೇಂದ್ರ ಮೋದಿ ಸರ್ಕಾರ ಇದೆ. ಅದಕ್ಕೆ ಎದುರಾಗಿ ರೈತರು ಕೂಡ, ನಾವುಗಳು ಕೂಡ, ನಮ್ಮ ಕೊನೆಯ ಉಸಿರು ಇರುವವರಿಗೂ ಕೂಡ ಈ ಕೃಷಿ ಕಾಯ್ದೆಯನ್ನ ವಾಪಸ್ ಪಡೆಯದೆ ನಾವಿಲ್ಲಿಂದ ಕದಲೋದಿಲ್ಲ ಅಂತೇಳಿ ಇಡೀ ದೇಶದ ರೈತ ಸಮುದಾಯ ನರೇಂದ್ರ ಮೋದಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಸಂದರ್ಭ ರೈತ ಮುಖಂಡರುಗಳಾದ ಕೃಷ್ಣಪ್ಪ ಸಾಲ್ಯನ್, ಸನ್ನಿ ಡಿಸೋಜಾ, ಶಾಹುಲ್ ಹಮೀದ್, ದಲಿತ ಮುಖಂಡರಾದ ಕೃಷ್ಣಪ್ಪ ಪಿ, ಜನತಾದಳದ ಮುಖಂಡರಾದ ಸುಮತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು.